ಕರ್ನಾಟಕ ರಾಜ್ಯ ಸರ್ಕಾರವು ನಿಗದಿಪಡಿಸಿದ ಕನಿಷ್ಠ ಕೂಲಿಯು ಕಳೆದ ಏಪ್ರಿಲ್ 1ರಿಂದ ಜಾರಿಗೊಳ್ಳಬೇಕಾಗಿತ್ತು. ಅದನ್ನು ನೀಡದೆ ಸತಾಯಿಸ್ತಾ ಇರುವ ಶಕ್ತಿನಗರದ ಕ್ಯಾಶ್ಯೂ ಕಂಪನಿ ಮಾಲೀಕರ ದುರ್ನಡತೆಯನ್ನ ಖಂಡಿಸಿ ಅಲ್ಲಿನ ಕಾರ್ಮಿಕರು ಸಿಐಟಿಯು ಹಾಗೂ ಬಿಎಂಎಸ್ ಸಂಘಟನೆಗಳ ಜಂಟಿ ಆಶ್ರಯದಲ್ಲಿ ನಡೆಸ್ತಾ ಇರುವ ರಾತ್ರಿ ಹಗಲು ಧರಣಿ ಸತ್ಯಾಗ್ರಹವು ಇಂದು 9 ದಿನವನ್ನ ಪೂರೈಸಿದ್ದು 10ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ವೇಳೆ ಪ್ರತಿಭಟನಾ ಸ್ಥಳಕ್ಕೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ ಭೇಟಿ ನೀಡಿ ಕಾರ್ಮಿಕರ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಜಿಲ್ಲಾಧಿಕಾರಿ ಅವರ ಜೊತೆ ಮಾತನಾಡಿ ಕಾರ್ಮಿಕರ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನ ನೀಡುವಂತೆ ಕೇಳಿಕೊಂಡಿದ್ದೇನೆ ಎಂದರು. ನಾಳೆಲ್ಲ ನಾಡಿದ್ದು ಸೋಮವಾರ ಸಂಜೆ ಒಳಗೆ ಈ ಸಮಸ್ಯೆಯನ್ನು ಪರಿಹಾರ ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮಂಗಳೂರು ಜಿಲ್ಲಾಧಿಕಾರಿ ಅವರಿಗೆ ಕೊಟ್ಟಿದ್ದೇನೆ. ಮಾನ್ಯ ಜಿಲ್ಲಾಧಿಕಾರಿ ಅವರು ಹೇಳಿದ್ದಾರೆ, ಅವರು ಬಡವರು ಅಂತಾದ್ದರಿಂದ ನಾನು ಸೋಮವಾರ ಸಂಜೆಯೊಳಗೆ ಅವ್ರನ್ನ ಭೇಟಿ ಮಾಡ್ತೇನೆ. ನನ್ನ ಜೊತೆಯಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳನ್ನು ಕರೆತಿರ್ತೇನೆ ಮತ್ತು ಈ ಗೇರುಬೀಜ ಫ್ಯಾಕ್ಟ್ರಿಯ ಯಾರು ಓನರ್ ಇದ್ದಾರೆ ಅವ್ರ ಜೊತೆಯಲ್ಲಿ ಮಾತಾಡಿ ಆ ಬಡವರಿಗೆ ನ್ಯಾಯ ಕೊಡ್ತೇವೆ ಅನ್ನುವಂಥ ಭರವಸೆಯನ್ನು ನನಗೆ ಈಗಾಗಲೇ ದೂರವಾಣಿ ಮೂಲಕ ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ನಾನು ಪುನಃ ಸರ್ಕಾರಕ್ಕೆ ಆಗ್ರಹಪಡಿಸಿರುವಂಥದ್ದು, ದಯವಿಟ್ಟು ಅವರೆಲ್ಲರೂ ಬಡವರಾದ್ದರಿಂದ, ಕೂಲಿ ಮಾಡುವರಾದ್ದರಿಂದ, ತುಂಬ ಆರ್ಥಿಕವಾಗಿ ಕಷ್ಟದಲ್ಲಿರೋದ್ರಿಂದ ಒಂದು ವಾರದಿಂದ ಕುಳಿತುಕೊಂಡಿರುವಂಥ ಮಹಿಳೆಯರ ಬಗ್ಗೆ ನೀವು ಅನುಕಂಪಕ್ಕೆ ಪಡಬೇಕು, ತಕ್ಷಣ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡಿದ್ದೇನೆ. ನನಗೆ ಜಿಲ್ಲಾಧಿಕಾರಿಯವರು ವಿಶ್ವಾಸದಿಂದ ನಂಬಿಕೆಯಿಂದ ನಡ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಸೋಮವಾರದವರೆಗೆ ಕಾಯ್ತೇವೆ. ನಿಜಕ್ಕೂ ಈ ಬಡವರ ಜೊತೆಯಲ್ಲಿ ನಾವೆಲ್ಲ ಶಾಸಕರಿದ್ದೇವೆ ಅನ್ನುವಂಥ ಮಾತುಗಳ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದೇವೆ. ಅವರ ಹೋರಾಟ ಮತ್ತು ಅವರಿಗೆ ನ್ಯಾಯ ಸಿಗುವವರೆಗೆ ಅವರ ಜೊತೆಯಲ್ಲಿ ಇರ್ತೇವೆ. ಇದೇ ವೇಳೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಮೂಡುಬಿದಿರೆ ಶಾಸಕ ಉಮನಾಥ ಕೋಟ್ಯಾನ್ ಹಾಜರಿದ್ದರು. ಗೇರುಬೀಜ ಫ್ಯಾಕ್ಟರಿ